ರೆಡಿ. ಹೆಂಗೆ? ಬಾಸ್, ನೀವು ಒಂದು ರೌಡಿನ. ನೀವು ಲೈಫಲ್ಲಿ ಒಂದೇ ಒಂದು ಕೊಲೆ ಮಾಡಿದ್ದೀರಾ. ಅಟ್ಲೀಸ್ಟ್ ಯಾರನ್ನಾದ್ರೂ ಕೈಕಾಲಾದ್ರೂ ಮುರಿದಿದ್ದೀರಾ? ಇಲ್ಲ. ಅದು ಬಿಡಿ ಬಾಸ್, ಅಟ್ಲೀಸ್ಟ್ ಯಾರಿಗಾದ್ರೂ ಬೈದಿದ್ದೀರಾ? ಇಲ್ಲ. ಬಾಸ್, ನೀವು ಒಂದು ರೌಡಿನ. ಇದಕ್ಕೆ ನಾವು ಇಬ್ಬರು ಬಾಡಿ ಗಾರ್ಡ್ ಬೇರೆ. ಬಾಸ್, ಏನಾದ್ರೂ ಮಾಡಿ ಬಾಸ್. ಕಮಾನ್ ಬಾಯ್ಸ್. ಇದಕ್ಕೇನು ಕಮ್ಮಿ ಇಲ್ಲ. ಬಾಸ್, ನಾವೀಗ ಏನು ಮಾಡೋದು? ಮಾಡಬೇಕು, ಏನಾದರೂ ದೊಡ್ಡದು ಮಾಡಬೇಕು. ಹೇಳಿ ಬಾಸ್. ಇರು ಬಾಸ್ ಏನೋ ಪ್ಲ್ಯಾನ್ ಮಾಡ್ತವ್ರೆ. ಏಯ್ ಬಾಸ್, ಬೇಡ. ಹೌದು. ಇಲ್ಲ, ಹಾಗೇನಿಲ್ಲ. ಇನ್ಮೇಲೆ ಆದರೂ ಕೇರ್ಫುಲ್ ಆಗಿರಿ. ಅದು ಕಸ, ಅದನ್ನ ಯಾಕೆ ತಂದೆ? ನಿನ್ನ ಹತ್ರ ಅಲ್ಲ ಬ್ರೋ, ಇಲ್ಲಿ ಯಾರೊಬ್ಬ ಲೂಸ್. ಇರಲಿ, ಯಾರೂ ನೋಡಿಲ್ಲ. ಕಮ್ ಆನ್ ಗೈಸ್. ಬಾಸ್, ನನಗೆ ಲಾಲಿಪಾಪ್ ಇಲ್ವಾ? ಅದು ಕೊಟ್ಬಿಡು. ಕೆಂಪುದಿಲ್ವಾ? ಇದು ಬೇಡ, ನನಗೆ ಕೆಂಪು ಕಲರ್ ಬೇಕು. ಬಾಸ್, ಇದು ಮುಖ್ಯನಾ? ನಾನು ಊಟ ಮಾಡಿದೆ 1 ವಾರ ಆಯಿತು. ರೂಮ್ ಬಾಡಿಗೆ ಕಟ್ಟದೆ 3 ತಿಂಗಳಾಯಿತು. ಇನ್ನೂ ಕಟ್ಟಿಲ್ಲ ಅಂದರೆ ನಮ್ಮನ್ನ ರೂಮಿಂದ ಹೊರಗಡೆ ಹಾಕ್ತಾರೆ. ಏನಾದರೂ ಮಾಡಿ ಬಾಸ್. ಬಾಸ್, ಏನಾದರೂ ಒಂದು ಮಾಡಬೇಕು. ಹಾಂ ಮಾಡಬೇಕು. ಏನು ಮಾಡೋದು? ಬಾಸ್, ಯಾರನ್ನಾದರೂ ಕಿಡ್ನಾಪ್ ಮಾಡುವ. ಕಿಡ್ನಾಪಾ? ಹಾಂ ಬಾಸ್. ಹೌದು ಬಾಸ್. ಯಾರನ್ನು ಕಿಡ್ನಾಪ್ ಮಾಡೋದು? ನೀವೇ ಹೇಳಿ ಬಾಸ್. ನಾನಾ? ಇವನ ಮಾವನನ್ನು ಕಿಡ್ನಾಪ್ ಮಾಡಿದ್ರೆ ಹೆಂಗೆ? ಅವನು ದುಡ್ಡು ಕಂಜಿ. ಹಾಗಾದರೆ ತುಂಬ ದುಡ್ಡಿರೋನ್ನೇ ಕಿಡ್ನಾಪ್ ಮಾಡಬೇಕು. ಹೌದು ಬಾಸ್. ಏನು ಮಾಡೋದು? ಬಾಸ್, ಇವನ ಹತ್ರ ತುಂಬ ದುಡ್ಡಿದೆ ಬಾಸ್. ಬಾಸ್, ಇವನೇ ಆಗ್ಬೋದು. ಇವನು ಬೇಡ, ಇವನು ಸರಿಯಿಲ್ಲ. ಇವನಲ್ಲ, ಇವನಿಗೊಬ್ಳು ಲವರ್ ಇದ್ದಾಳೆ. ಹಾಂ, ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟು ಇವನ ಹತ್ರ ದುಡ್ಡು ಕೇಳೋಣ. ಹಾಂ ಓಕೆ, ನಾಳೆನೇ ಕಿಡ್ನಾಪ್ ಮಾಡೋಣ. ಓಕೆ ಬಾಸ್, ದುಡ್ಡು ಮಾಡೋಣ.
ಓಯ್ ಹೇಳೋ. ಯಾಕೆ? ಬಾಸ್ ಬಂದಿದ್ದಾರೆ. ಅಣ್ಣ ಸ್ವಲ್ಪ ಸೈಡ್ ನಿಲ್ಲಿ, ಬಾಸ್ ಬಂದಿದ್ದಾರಂತೆ. ಹಲೋ, ಇವರೇ ಬಾಸ್. ಮಾತಾಡಿ ಬಾಸ್. ಕೂತ್ಕೋ. ಯಾರು ನೀವು? ನಮ್ಮ ಹುಡುಗರು ಹೇಳ್ತಾರೆ. ಬಾಸ್ ಏನು ಹೇಳೋದು? ಇರಲಿ ಬಿಡಿ, ಏನು ಬೇಕು ನಿಮಗೆ? ದುಡ್ಡು 10,000 ಬೇಕು. ಬಾಸ್ ಸ್ವಲ್ಪ ಜಾಸ್ತಿ ಕೇಳಿ. ಜಾಸ್ತಿ? 11,000 ಕೊಡು. ಡಬ್ಬ ನನ್ನ ಮಗ. ನಾನು ಯಾಕೆ ಕೊಡಬೇಕು? ನಿನ್ನ ಲವ್ವರನ್ನು ಕಿಡ್ನಾಪ್ ಮಾಡಿದ್ದೀವಿ, ಅವಳನ್ನು ಬಿಡಬೇಕಾದ್ರೆ 11,000 ಕೊಡು. ನಾನು ನಂಬಲ್ಲ. ಇವನು ಮತ್ತೆ ನಗಾಡ್ತಾನೆ. ಹೇಳಿಲ್ವಾ? ನಿನ್ನ ಲವ್ವರಿಗೆ ಕಾಲ್ ಮಾಡಿ ನೋಡು, ಸ್ವಿಚ್ ಆಫ್ ಬರುತ್ತೆ. ರಿಂಗ್ ಆಗ್ತಿದೆ. ಹಾಂ, ರಿಂಗ್ ಆಗ್ತಿದ್ಯಾ? ನನ್ನ ಯಾಕೆ ನೋಡ್ತೀರಾ? ಹಲೋ, ಹಲೋ, ಎಲ್ಲಿದ್ಯಾ? ಕಾಲೇಜಲ್ಲಿ. ಓಕೆ ಓಕೆ. ನೀವು ಯಾರನ್ನ ಕಿಡ್ನ್ಯಾಪ್ ಮಾಡಿರೋದು? ಏಯ್, ನಾವು ಕಿಡ್ನ್ಯಾಪ್ ಮಾಡಿರೋದು ಬೇರೆ ಯಾರನ್ನು. ಬಾಸ್. ಬಾಸ್, ಇನ್ನೊಂದಿದೆ. ಇನ್ನೊಂದಾ? ಹಾಂ, ಇದುವೇ ಸ್ವಿಚ್ ಆಫ್ ಇರಬೇಕು. ಅದು ರಿಂಗ್ ಆಗ್ತಿದೆ. ಹಾಂ, ಏನೋ ಇದು? ಗೊತ್ತಿಲ್ಲ ಬಾಸ್. ಹಲೋ, ಹಲೋ, ಎಲ್ಲಿದ್ಯಾ? ಮನೆಯಲ್ಲಿದ್ದೇನೆ. ಹಾಂ, ಓಕೆ ಓಕೆ. ಅವಳು ಮನೆಯಲ್ಲಿದ್ದಾಳೆ. ಅದು ಅಲ್ವಾ ನಾವು ಯಾರನ್ನೂ ಕಿಡ್ನ್ಯಾಪ್ ಮಾಡಿರೋದು? ಬನ್ನಿ ಬಾಸ್, ಹೋಗೋಣ. ಹಾಂ, ಹೋಗೋಣ. ನಿಲ್ಲಿ ಬಾಸ್, ಇನ್ನೂ 3 ಇದೆ. ಹಾಂ, ಅದು ಟ್ರೈ ಮಾಡಿ ನೋಡ್ತೀನಿ. ನಿಲ್ಲಿ. ಹೋಗೋಣ ಬಾಸ್. ಬನ್ನಿ ಬಾಸ್, ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಕಿಡ್ನ್ಯಾಪ್ ಮಾಡಿ. ಪಾಂಡ್ರು, ನಾ ಅಂದಿಲ್ವ ಈ ನನ್ನ ಮಗ ಸರಿ ಇಲ್ಲ ಅಂತ? ಹೌದು ಬಾಸ್, ನೀವು ಹೇಳಿದ್ದು ಕರೆಕ್ಟ್. ಬಾಸ್ ಬೇರೆ ಏನಾದರೂ ಮಾಡ್ಬೇಕು ಬಾಸ್. ಮೊದಲೋಗಿ ಜ್ಯೂಸ್ ಕುಡಿಬೇಕು. ತಲೆ ಬಿಸಿ ಮಾಡಿಬಿಟ್ಟ ನನ್ನ ಮಗ.